ಸಂವಿಧಾನ ನಮಗೆ ನೀಡಿರುವ ಹಲವಾರು ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ನಮ್ಮ ಸಮುದಾಯ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದು ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ತಿಳಿಸಿದರು. ತಾಲೂಕಿನ ನಿಡಗಲ್ ಹೋಬಳಿಯ ಚಿನ್ನಮನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಹೋಬಳಿ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜೈ ಭೀಮೋತ್ಸವ ಮತ್ತು ಪುತ್ಥಳಿಗೆ ಮಾಲಾರ್ಪಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡದ ಹೊರತು ನಮ್ಮ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ನಮ್ಮ ಸಮುದಾಯವು ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ. ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಒಳ್ಳೆಯ ಸಮಾಜ ಕಟ್ಟಲು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಎಂದು ತಿಳಿಸಿದರು. ಜೈ ಭೀಮೋತ್ಸವದ ಆಚರಣೆ ಮಾಡ್ತಿರ್ಬೇಕಾದ್ರೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತ ಕೊಡುಗೆಗಳೇನು, ಅದನ್ನ ಮುಂದೆ ಯಾವ ರೀತಿ ನಾವು ಅದನ್ನ ಉಳಿಸ್ಕೊಂಡು ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ಇದೆ ಅಂತ ಬಿಟ್ಟು ನಾವೆಲ್ಲರೂ ಯೋಚಿಸಬೇಕಾಗಿದೆ. ಅವ್ರು ಕೊಟ್ಟಂತ ಕೊಡುಗೆ ಅಂದ್ರೆ ಅನೇಕ ಬದಲಾವಣೆ ತರಲಿಕ್ಕೋಸ್ಕರ ಈ ಸಮಾಜದಲ್ಲಿ ಎಲ್ಲರೂ ಸಮಾನರು, ಯಾರು ಕೂಡ ಇದರಲ್ಲಿ ತಾರತಮ್ಯ ಇರಬಾರದು ಅಂತ ಬಿಟ್ಟು ಹೇಳಿ ಒಂದು ಉತ್ತಮವಾದಂತ ಒಂದು ಸಂವಿಧಾನವನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ. ಅದು ಈ ದೇಶದ ಎಲ್ಲಾ ಜನರು ಕೂಡ ನಾವು ಆ ಸಂವಿಧಾನ ಒಪ್ಪಿಕೊಂಡು ಪ್ರಜಾಪ್ರಭುತ್ವವನ್ನ ಅಳವಡಿಸ್ಕೊಂಡಿದ್ದೀವಿ. ಆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಆ ಪ್ರಜಾಪ್ರಭುತ್ವದ ನಾವೆಲ್ಲ ಅರ್ಥವನ್ನ ಮಾಡ್ಕೋಬೇಕಾಗುತ್ತೆ. ಸಮಾಜ ಸೇವಕಿಯಾದ ಸಾಯಿ ಸುಮನ್ ಮಾತನಾಡುತ್ತಾ ಪ್ರತಿಯೊಬ್ಬರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅತಿ ಹೆಚ್ಚು ಪದವಿಗಳನ್ನು ಪಡೆದ ಪ್ರಪಂಚದ ಏಕೈಕ ವ್ಯಕ್ತಿ ಅಂಬೇಡ್ಕರ್. ಒಂದು ದೇವಸ್ಥಾನವನ್ನು ಕಟ್ಟಿದರೆ ನೂರಾರು ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ, ಆದರೆ ಒಂದು ಗ್ರಂಥಾಲಯವನ್ನು ಕಟ್ಟಿದರೆ ನೂರಾರು ವಿದ್ವಾಂಸರು ಹುಟ್ಟಿಕೊಳ್ಳುತ್ತಾರೆ ಎಂದು ಹೇಳಿದ ಮಹಾನ್ ನಾಯಕನ ಹಾದಿಯಲ್ಲಿ ನಾವು ಇಂದು ಸಾಗಬೇಕಾಗಿದೆ ಎಂದು ತಿಳಿಸಿದರು. ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮತ್ತೆ ಅವರ ಶ್ರೀಮತಿ ರಮಾದೇವಿ ಅವರು. ನೋಡಿ, ಎಲ್ಲ ಮಕ್ಕಳಿದರೆ ಒಂದು ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ದಲಿತ ಅನ್ನೋ ಕಾರಣದಿಂದ ಅವರನ್ನ ಯಾರು ಶಾಲೆಗೆ ಸೇರಿಸ್ಕೊಂತಿರ್ಲಿಲ್ಲ. ತದನಂತರ ಅವರ ತಂದೆಯ ಒಂದು ಇದರಿಂದ ಅವರು ಶಾಲೆಗೆ ಸೇರ್ಕೊಳ್ತಾರೆ. ಅವರು ಓದ್ತಕ್ಕಂತ ಸಂದರ್ಭದಲ್ಲಿ ಓದೋದಕ್ಕೊಂದು ಪುಸ್ತಕ ಸಹ ಇರಲಿಲ್ಲ. ಲಕ್ಷಾಂತರ ಶಾಲೆಗಳಿರುತ್ತೆ, ಲಕ್ಷಾಂತರ ಗ್ರಂಥಾಲಯಗಳಿರುತ್ತೆ, ಆದ್ರೆ ಒಬ್ರು ಸಹ ಪುಸ್ತಕವನ್ನ ಓದೋದಕ್ಕೆ ಅಂಬೇಡ್ಕರ್ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಆದ್ರೂ ಅವರು ಛಲ ಬಿಡ್ಲಿಲ್ಲ, ಹಠ ಬಿಡ್ಲಿಲ್ಲ. ಮತ್ತೆ ಅವರು ಸಾಧನೆಯನ್ನ ಮಾಡುವ ಮೂಲಕ 50,000 ವೈಯಕ್ತಿಕ ಪುಸ್ತಕಗಳನ್ನ ಹೊಂದಿರ್ತಕ್ಕಂಥ ಖಾಸಗಿ ಲೈಬ್ರರಿಯನ್ನ, ಒಂದು ಗ್ರಂಥಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಂಬೇಡ್ಕರ್ ಅವ್ರಿಗೆ ಸಲ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅನೇಕ ಜೈ ಭೀಮನ ಅನುಯಾಯಿಗಳು ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಈಗ ನಮ್ಮ ಪಾವಗಡದಲ್ಲಿ ಈ ಭೀಮೋತ್ಸವ ಅಂತೇಳಿ ಮಾಡ್ತಾ ಇದೀವಿ. ಇದು ತುಂಬಾ ಸಂತೋಷವಾದ ವಿಚಾರ. ಬೇರೆ ಎಲ್ಲಿನೂ ಈ ನಮ್ಮ ಪಾವಗಡ ತಾಲೂಕಿನ ಎಲ್ಲಾ ಗ್ರಾಮಗಳಿಗೂ ಮುಂಚೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ವಿ. ಮಾಮೂಲಿಯಾಗಿ ಅಂಬೇಡ್ಕರ್ ಜಯಂತಿ ನಮ್ಮ ಚಿನ್ನಮನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಂಬೇಡ್ಕರ್ ಸಂಘದ ಯುವಕರು ಎಲ್ಲರನ್ನು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ತಮಗೆಲ್ಲರಿಗೂ ತುಂಬುರದ ಭೀಮ ವಂದನೆಗಳು. ಇತಿಹಾಸ ಇನ್ನೇನು ಅಲ್ಲ, ಆರ್ಯ ಮತ್ತು ದ್ರಾವಿಡರ ಹೋರಾಟವೇ ಈ ದೇಶದ ಇತಿಹಾಸ. ಆರ್ಯ ಮತ್ತು ದ್ರಾವಿಡರ ಹೋರಾಟ. ದ್ರಾವಿಡರು ಯಾರು? ನಾವು ಇದೇ ಎಸ್ಸಿ ಹೋಗಿದ್ರು 6,000 ಚಿಲ್ಲರೆ ಜಾತಿಗಳಾಗಿ ವಿಂಗಡಣೆ ಆಗಿದ್ದೀವಿ. ಇವತ್ತು 6,000 ಚಿಲ್ಲರೆ. ಅವ್ನು ಕೇಳಿದ್ರೆ ಇವ್ನಿಗೆಲ್ಲ, ಇವ್ನ ಕೇಳಿದ್ರೆ ಅವ್ನಿಗೆಲ್ಲ, ನಾನ್ ಮೇಲೆ ಇವ್ನು ಕೇಳು, ಇವ್ನೆಲ್ಲ ಅವ್ನು ಕೇಳು. ಇದೇ ನಮ್ಮನ್ನ ದ್ರಾವಿಡರಲ್ಲಿ ಬಿತ್ತುವರು ಯಾರಪ್ಪ ಅಂದ್ರೆ ನಮ್ಮ ಮಹಾನ್ ಬುದ್ಧಿವಂತರು, ತಂತ್ರಿಗಳು, ಕುತಂತ್ರಿಗಳು, ಜಾಣ್ಮೆಯನ್ನರಾದ ಆರ್ಯರು. ಇದನ್ನ ಮೊಟ್ಟ ಮೊದಲಿಗೆ ಪ್ರತಿಭಟಿಸ್ತಾರೆ ಯಾರಪ್ಪ ಅಂದ್ರೆ ಭಗವಾನ್ ಬುದ್ಧ. ಮಾತಾಡ್ತೀವಿ ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಒಂದು ಆಫೀಸಲ್ಲಿ ಕುತ್ಕೊಂಡು ಮಾತಾಡ್ಬೇಕಂದ್ರು ಶಿಕ್ಷಣ. ಆದ್ರೆ ಇನ್ನೊಂದು ಮಾತಾಡಿದ್ರು, ಶಿಕ್ಷಣ ಪಡೆದ್ರು ನಮ್ಮ ಉಪನ್ಯಾಸ ಹೇಳ್ತಾ ಇದ್ರು, ಶಿಕ್ಷಣ ಪಡೆದು
ಪಕ್ಕದ ಮನೆಯವರು ಜಾಗೃತಿ ಪಡಿಸಲ್ಲ ಅಂದ್ರೆ ಶಿಕ್ಷಣದ ಬಗ್ಗೆ, ಆರ್ಥಿಕ ಸಮಾನತೆ ಬಗ್ಗೆ, ಸಾಮಾಜಿಕ ಸಮಾನತೆ ಬಗ್ಗೆ, ಶೋಷಣೆ ಬಗ್ಗೆ ಕನಿಷ್ಠ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ನಮಗೂ ನಿಮಗೆಲ್ಲ ಒಂದು ಉತ್ಕೃಷ್ಟವಾದಂತ ಒಂದು ಸಂವಿಧಾನವನ್ನ ಅರ್ಪಣೆ ಮಾಡಿದರೆ ನಾವು ನೀವು ಎಲ್ಲ ಉಸಿರಾಡೋದಕ್ಕೆ ಅದು ದಾರಿಯಾಗಿದೆ. ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳ್ಬಿಟ್ಟು ನಾವು ಅವತ್ತು ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ ಬಂಧುಗಳು. ಒಗ್ಗಟ್ಟಿಲ್ಲದ ನಮ್ಮ ಸಮುದಾಯಗಳು ಬೀದಿಗೆ ಬೀಳುತ್ತವೆ. ಬಿದ್ದ ಮೇಲೆ ಕೂಳು ನೀರಲ್ಲದೆ ಬೀದಿಯಲ್ಲಿ ಜಾಗವಿಲ್ಲದೆ ಸಾಯುತ್ತವೆ ಅಂತೇಳಿ ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥ ನಮ್ಮ ಸಮುದಾಯಗಳು ಬೀದಿಗೆ ಬೀಳ್ತವೆ. ಒಗ್ಗಟ್ಟು ಬಹಳ ಮುಖ್ಯ. ಬಾಬಾ ಸಾಹೇಬರು ಹೇಳುವಂಥದ್ದು 3 ಅಂಶಗಳು ಬಂಧುಗಳೇ. ಒಂದು ಶಿಕ್ಷಣ, ಸಂಘಟನೆ, ಹೋರಾಟ.